ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಗಾಂಜಾ ಪ್ರಕರಣದಲ್ಲಿ ವೈದ್ಯರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿ ಕೆಎಂಸಿ ಆಸ್ಪತ್ರೆಯ ಆಡಳಿತ ಮಂಡಳಿ ಇಬ್ಬರು ವೈದ್ಯರನ್ನ ವಜಾಗೊಳಿಸಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಮೀರ್, ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸರ್ಜನ್ ಡಾಕ್ಟರ್ ಮಣಿಮಾರನ್ ಅವರನ್ನ ಆಡಳಿತ ಮಂಡಳಿ ವಜಾ ಮಾಡಿ ಗುತ್ತಿಗೆ ರದ್ದುಪಡಿಸಿದೆ. ಉಳಿದ 7 ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಅಮಾನತುಗೊಳಿಸಲಾಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳಾದ ಡಾಕ್ಟರ್ ನದಿಯಾ ಸಿರಾಜ್, ಡಾಕ್ಟರ್ ವರ್ಷಿಣಿ ಪ್ರತಿ, ಡಾಕ್ಟರ್ ರಿಯಾ ಚಡ್ಡಾ, ಡಾಕ್ಟರ್ ಇರಾ ಬಾಸೀನಾ, ಡಾಕ್ಟರ್ ಕ್ಷಿತಿಜ್ ಗುಪ್ತಾ ಹಾಗೂ ಡಾಕ್ಟರ್ ವಿಎಸ್ ಹರ್ಷಕುಮಾರ್ ಅನ್ನು ಅಮಾನತುಗೊಳಿಸಲಾಗಿದೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತರಿಗೆ ಕೆಎಂಸಿ ಡೀನ್ ಉನ್ನಿ ಕೃಷ್ಣನ್ ಮಾಹಿತಿ ನೀಡಿದ್ದಾರೆ. ಮಂಗಳೂರು ಮೆಡಿಕಲ್ ಕಾಲೇಜುಗಳು ಗಾಂಜಾ ಅಡ್ಡಗಳಾಗುತ್ತಿರುವ ಸತ್ಯ ಬಯಲಾಗಿದ್ದು, ಮೆಡಿಕಲ್ ಕಾಲೇಜಿನ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗಾಂಜಾ ನಂಟಿರುವುದು ಸಾಬೀತಾಗಿತ್ತು. ಈ ಸಂಬಂಧ 10 ಮಂದಿಯನ್ನ ಸಿಸಿಬಿ ಪೊಲೀಸರು ಈ ಹಿಂದೆಯೇ ಅರೆಸ್ಟ್ ಮಾಡಿದ್ದಾರೆ. ಬಳಿಕ ನಶೆಕೋರರು ಕೊಟ್ಟ ಮಾಹಿತಿ ಮೇರೆಗೆ ಮತ್ತೆ 3 ಬಂಧಿಸಲಾಗಿತ್ತು. ಕೊಚ್ಚಿ ಮೂಲದ ಡಿಫಾರ್ಮ್ ವಿದ್ಯಾರ್ಥಿ ಆಡೋನ್ ದೇವ್, ಕೆಎಂಸಿ ವೈದ್ಯಕೀಯ ವಿದ್ಯಾರ್ಥಿ ಡಾಕ್ಟರ್ ಹರ್ಷಕುಮಾರ್ ಹಾಗೂ ಕೆಎಂಸಿಯಲ್ಲಿ ಎಂಡಿ ಸ್ಟೂಡೆಂಟ್ ಆಗಿರುವ ತುಮಕೂರು ಮೂಲದ ಮೊಹಮ್ಮದ್ ಅಫ್ರಾನ್ ನನ್ನ ವಶಕ್ಕೆ ಪಡೆದಿದ್ದರು. ಪಿಜಿ ಹಾಸ್ಟೆಲ್ಗಳಲ್ಲಿದ್ದ ಯುವತಿಯರು ತಮ್ಮ ಬಾಯ್ ಫ್ರೆಂಡ್ಗಳ ಜೊತೆ ಅಪಾರ್ಟ್ಮೆಂಟ್ಗಳಿಗೆ ಶಿಫ್ಟ್ ಆಗಿದ್ದರು ಎಂಬ ಬೆಚ್ಚಿ ಬೀಳಿಸುವ ಸಂಗತಿ ಪೊಲೀಸರ ತನಿಖೆಯ ವೇಳೆ ಬಯಲಾಗಿತ್ತು. ಇವರು ಓವರ್ ನೈಟ್ ಪಾರ್ಟಿಯಲ್ಲಿ ಡಾಕ್ಟರ್ಸ್, ಸ್ಟೂಡೆಂಟ್ಗಳೆಲ್ಲ ಗಾಂಜಾ ಎಳಿತಾ ಇದ್ರಂತೆ. ಲೇಟ್ ನೈಟ್ ಪಾರ್ಟಿ ಬಗ್ಗೆ ಅನೇಕ ಸಲ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಂತೆ. ವರದಿ ಉದಯ್ ಮಂಜನಾಡಿ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಈಸ್ಟ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಬಂಡ್ಸ್ ಹಾಸ್ಟೆಲ್ ಸರ್ಕಲ್ ಏನಿದೆ, ಅದರ ಹತ್ತಿರದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಇದೇ ತಿಂಗಳು 7ನೇ ತಾರೀಕು ನೀಲ್ ಅನ್ನುವಂತಹ ಒಬ್ಬ UK ಸಿಟಿಸನ್ನು ಮತ್ತು ಇಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ BDS ಅನ್ನು 2006-7ನೇ ಬ್ಯಾಚಲ್ಲಿ ಅಡ್ಮಿಷನ್ ಆಗಿರುವಂಥವನು ಮತ್ತು ಇಲ್ಲಿವರೆಗೂ ಒಂದು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. ಆ ವ್ಯಕ್ತಿಯೊಬ್ಬನ ನಾವು ವಶಕ್ಕೆ ತೊಗೊಂಡು ಒಂದು ನಿರ್ದಿಷ್ಟ ಮಾಹಿತಿ ಮೇಲೆ NDPS ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ವಿ. ಇವನು ಪೆಡ್ಲರ್ ಆಗಿ ಕೆಲಸ ಮಾಡ್ತಿರುವಂಥದ್ದು ಮತ್ತು ಸಾಕಷ್ಟು ಜನಕ್ಕೆ ಪೆಡ್ಲಿಂಗ್ ಮಾಡಿರುವಂಥದ್ದು, ಸಬ್ ಪೆಡ್ಲರ್ಸ್ನ ಇಟ್ಕೊಂಡಿರುವಂಥದ್ದು ಮತ್ತು ಸಾಕಷ್ಟು ಜನಕ್ಕೆ ಕನ್ಸಂಪ್ಷನ್ಗೆ ಕೂಡ ಕೊಟ್ಟಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ಸೇರಿ ಒಟ್ಟು 15 ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ. 15 ಜನರಲ್ಲಿ ಭಾಳಷ್ಟು ಜನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ವಿದ್ಯಾರ್ಥಿಗಳು, ಫಾರ್ಮಸಿ ವಿದ್ಯಾರ್ಥಿಗಳು ಮತ್ತು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಕೂಡ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಆ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ಇನ್ನೂ ಕೆಲವರನ್ನ ಇವತ್ತು ಕೂಡ ವಶಕ್ಕೆ ತೊಗೊಂಡಿದ್ದೀವಿ. ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಏನು ಸಾಕ್ಷ್ಯಾಧಾರಗಳು ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಮಾಡಲಾಗುತ್ತೆ. ಮೆಡಿಕಲ್ ಕಾಲೇಜ್ ಈ ಮಧ್ಯೆ ಇವತ್ತು ಈಗಷ್ಟೇ ತಾವೆಲ್ಲ ನೋಡಿದಂತೆ KMC ಮೆಡಿಕಲ್ ಕಾಲೇಜ್ ಏನಿದೆ ಅದರ ಡೀನ್ ಉನ್ನಿ ಕೃಷ್ಣನ್ ಅವರು ಬಂದುಬಿಟ್ಟು ಅವರ ಇಂಟರ್ನಲ್ ಡಿಸಿಪ್ಲಿನಿಂಗಿಗೆ ಆ್ಯಕ್ಚುಲಿ ನಮಗೆ ಸಂಬಂಧ ಇಲ್ಲ. ನಮ್ಮದು ಪ್ರಕರಣದ ತನಿಖೆ ಏನಿದೆ, ತನಿಖೆ ಅದರಲ್ಲಿ ಆರೋಪಿಗಳು ಸಾಕ್ಷ್ಯಾಧಾರಗಳೇನು ಸಿಗುತ್ತೆ ಅದರ ಮೇಲೆ ಸಂಬಂಧಪಟ್ಟ ಕಲಂಗಳಡಿಯಲ್ಲಿ ಅವ್ರನ್ನ ಬಂಧನ ಮಾಡುವಂಥದ್ದು, ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥದ್ದು, ಅಗತ್ಯ ಬಿದ್ದರೆ ಪೊಲೀಸ್ ಕಸ್ಟಡಿ ತೊಗೊಳುವಂಥದ್ದು ಮತ್ತು ಅಂತಿಮವಾಗಿ ಏನೇನು ಆರೋಪಗಳು ಪ್ರೂವ್ ಆಗುತ್ತೆ ಅದರ ಮೇಲೆ ಚಾರ್ಜ್ ಶೀಟನ್ನು ಮಾಡುವಂಥದ್ದು ಇದು ನಮ್ಮ ಪ್ರಕ್ರಿಯೆ. ಆದರೆ KMC ಸಂಸ್ಥೆಯ ಡೀನ್ ಆಗಿರುವಂಥ ಉನ್ನಿ ಕೃಷ್ಣನ್ ಅವರು ಬಂದುಬಿಟ್ಟು ಆ ಸಂಸ್ಥೆಗೆ ಸಂಬಂಧಿಸಿದಂಥ ಇಬ್ಬರು ಯಾರು ಪ್ರಾಕ್ಟೀಸಿಂಗ್ ಡಾಕ್ಟರ್ಸ್ ಇದ್ದರು, ರೆಸಿಡೆಂಟ್ ಡಾಕ್ಟರ್ಸ್ ಇದ್ದರು ಮತ್ತು ಮೆಡಿಕಲ್ ಆಫೀಸರ್ಸ್ ಇದ್ದರು, ಅವರ ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಅವ್ರನ್ನ ಕರ್ತವ್ಯದಿಂದ ರಿಲೀವ್ ಮಾಡಿದ್ದೀವಿ ಅನ್ನುವಂಥದ್ದು ಮತ್ತು 7 ಜನ ವಿದ್ಯಾರ್ಥಿಗಳೇನು ಇನ್ವಾಲ್ವ್ ಆಗಿದ್ದರು ಆ 7 ಜನ ವಿದ್ಯಾರ್ಥಿಗಳನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಈ ಡ್ರಗ್ಸ್ ವಿಚಾರವಾಗಿ ನಮ್ಮ KMC ಸಂಸ್ಥೆದು 0 ಟಾಲರೆನ್ಸ್ ಇದೆ. ಹಂಗಾಗಿ ಯಾವುದೇ ರೀತಿಯ ಕೋಆಪರೇಷನ್ನು ಬೇಕಿದ್ದರೂ ನಾವು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತಂದು ಒಂದು ರೆಪ್ರೆಸೆಂಟೇಷನನ್ನು ಕೊಟ್ಟು ಹೋಗಿದ್ದಾರೆ. ಅವ್ರದ್ದು ಇಂಟರ್ನಲ್ ಡಿಸಿಪ್ಲಿನಿಂಗ್ ಏನಿದೆ ಅವರ ವಿಚಾರ. ಆದರೆ ಒಂದು ಸಂಸ್ಥೆ ಈ ರೀತಿ ನಾವು 0 ಟಾಲರೆನ್ಸ್ ತೋರಿಸ್ತೀವಿ ಅಂತಂದು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆಗೆ ಈ ಪ್ರಕರಣದ ತನಿಖೆಗೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು ನಾನು ಸ್ವಾಗತ ಮಾಡ್ತೀನಿ.